ನಮಸ್ಕಾರ ಸ್ನೇಹಿತರೆ, ಪ್ರೇರಣೆಯ ಧ್ವನಿಯ ಇಂದಿನ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಎಷ್ಟೋ ಸಲ ನಮ್ಮ ಬೆಳವಣಿಗೆಯನ್ನು ಸಹಿಸದ, ಪ್ರತಿಭೆಯನ್ನು ಗುರುತಿಸದ, ವ್ಯಕ್ತಿತ್ವವನ್ನು ಗೌರವಿಸದ ಜನರಿಂದ ಬದುಕಲ್ಲಿ ನಾವು ಅಥವಾ ನಮ್ಮ ಭಾವನೆಗಳು ನಿರ್ಲಕ್ಷ್ಯಕ್ಕೋ ಅಥವಾ ತುಳಿತಕ್ಕೋ ಗುರಿಯಾಗುತ್ತಿರುತ್ತದೆ. ಇದಕ್ಕೆ ಕಾರಣ ಸ್ವಾರ್ಥ ತುಂಬಿದ ಅಸೂಯೆ ಎಂದರೆ ತಪ್ಪಾಗಲಾರದು. ಇಂತಹ ಸಂದರ್ಭಗಳಲ್ಲಿ ನೊಂದುಕೊಂಡು ಸಹಜವಾಗಿ ಕೆಲವರು ಎಲ್ಲವನ್ನು ಕೈಬಿಟ್ಟು ಮೌನದ ಮೊರೆ ಹೋಗುತ್ತಾರೆ. ಇನ್ನು ಕೆಲವರು ಅವನ್ನೆಲ್ಲ ಸಕಾರಾತ್ಮಕವಾಗಿ ಎದುರಿಸಿ ಇನ್ನಷ್ಟು ಬೆಳೆಯುತ್ತಾರೆ, ಮತ್ತಷ್ಟು ಹೊಳೆಯುತ್ತಾರೆ. ನೀವು ಏನು ಮಾಡುತ್ತೀರಿ ಇಂತಹ ಪರಿಸ್ಥಿತಿಯಲ್ಲಿ? ಒಮ್ಮೆ ಯೋಚಿಸಿ. ಮುಂಜಾನೆಯ ಬಾಲರವಿಯನ್ನು ನೋಡಲು ಹಾತೊರೆಯುವ ಜನರು ಮಧ್ಯಾಹ್ನದ ಬೆಳೆದ ಸುಡು ರವಿಯನ್ನು ನೋಡಲು ಬಯಸುವುದಿಲ್ಲ. ಮತ್ತೆ ಇಳಿ ಸಂಜೆಯಲ್ಲಿ ತಂಪಾದ ಅದೇ ಸೂರ್ಯನನ್ನು ನೋಡಲು ಮುಗಿಬೀಳುತ್ತಾರೆ. ಆದರೆ ಸೂರ್ಯ ಮಾತ್ರ ಬಹುಮಾನಕ್ಕೆ ಹಿಗ್ಗದೆ, ಅವಮಾನಕ್ಕೆ ಕುಗ್ಗದೆ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನಿತ್ಯ ಅವನ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಾನೆ. ಮತ್ತೆ ನಾವೇಕೆ ಜನರ ಮಾತಿಗಾಗಲಿ ಕೃತ್ಯಕ್ಕಾಗಲಿ ತಲೆ ಕೆಡಿಸಿಕೊಳ್ಳಬೇಕು? ಸ್ನೇಹಿತರೆ, ಇತರರಿಗಾಗಿ ಕುರುಬದೆ ನಾವು ಬೆಳೆಯುತ್ತಾ ಇತರರನ್ನು ಬೆಳೆಸೋಣ. ತುಳಿದು ಕಾಡುವ ಬದಲು ಬೆಳೆಸಿ ನೋಡೋಣ, ಅಲ್ಲವೇ?